ಉಡುಪಿ ಜಿಲ್ಲೆಯಲ್ಲಿ ಕೊರೋನಾ ಸಾಂಕ್ರಾಮಿಕ ಹಾವಳಿ ಮತ್ತೆ ಮಿತಿಮೀರತೊಡಗಿದೆ. ಪ್ರತಿದಿನ 100ರ ಆಸುಪಾಸಿನಲ್ಲಿ ಪಾಸಿಟಿವ್ ಕೇಸ್ಗಳು ದಾಖಲಾಗ್ತಾ ಇವೆ. ಮೂರನೇ ಅಲೆ ತಡೆಗಟ್ಟಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೆ. ಜಿಲ್ಲೆಯಾದ್ಯಂತ ವಾತ್ಸಲ್ಯ ಮಕ್ಕಳ ತಪಾಸಣೆ ಕಾರ್ಯಕ್ರಮ ನಡೀತಾ ಇದೆ. ಉಡುಪಿ ಜಿಲ್ಲೆಯ 2.40 ಸಾವಿರ ಮಕ್ಕಳ ತಪಾಸಣೆ ನಡೀತಾ ಇದೆ ಎಂದು ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಹೇಳಿಕೆಯನ್ನ ನೀಡಿದ್ದಾರೆ. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಅಪೌಷ್ಟಿಕ ಮಕ್ಕಳಿಗೆ ಫುಡ್ ಕಿಟ್ ವಿತರಣೆಯಾಗ್ತಾ ಇದೆ. ಮಕ್ಕಳ ತಜ್ಞರ ಸಭೆಯನ್ನ ಮಾಡಿದ್ದೇವೆ. ಜಿಲ್ಲೆಯಲ್ಲಿ 50 ಐಸಿಯು ಬೆಡ್ ಅನ್ನು ಹೆಚ್ಚಿಸಲು ನಿರ್ಮಿತಿ ಕೇಂದ್ರಕ್ಕೆ ಆದೇಶವನ್ನ ಮಾಡಲಾಗಿದೆ. ಜಿಲ್ಲೆಯಲ್ಲಿ 4 ಹೊಸ ಆಕ್ಸಿಜನ್ ಪ್ಲಾಂಟ್ ತಿಂಗಳಾಂತ್ಯಕ್ಕೆ ಸಿದ್ಧವಾಗ್ತಾ ಇದೆ. ಪೀಡಿಯಾಟ್ರಿಕ್ ವೆಂಟಿಲೇಟರ್ ಖರೀದಿಯನ್ನ ಮಾಡ್ತೇವೆ. ಕೊರೋನಾ ತಡೆಗಟ್ಟಲು ಎಲ್ಲ ಕ್ರಮವನ್ನ ಕೈಗೊಳ್ಳಲಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಮೂರನೇ ಅಲೆಗೆ ನಮ್ಮ ಜಿಲ್ಲೆಯಲ್ಲಿ ಸಿದ್ಧತೆಗಳನ್ನು ಈಗಾಗಲೇ 1 ತಿಂಗಳ ಹಿಂದೆ ನಾವು ಪ್ರಾರಂಭ ಮಾಡಿದ್ವಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜಿಲ್ಲೆಯಲ್ಲಿ ವಾತ್ಸಲ್ಯ ಕಾರ್ಯಕ್ರಮವನ್ನು, ಮಕ್ಕಳ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಸುಮಾರು 2,40,000 ಮಕ್ಕಳ ಆರೋಗ್ಯ ತಪಾಸಣೆ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಅವರ ಇಮ್ಯುನಿಟಿ ಪವರ್ ಹೆಚ್ಚು ಮಾಡೋ ದೃಷ್ಟಿಯಿಂದ ಯಾರು ಅಪೌಷ್ಟಿಕ ಮಕ್ಕಳಿದ್ದಾರೆ ಅವರಿಗೆ ಪೌಷ್ಟಿಕ ಆಹಾರವನ್ನು ನೀಡೋ ಮೂಲಕ ನಾವು ಮೂರನೇ ಅಲೆಯನ್ನು ತಡಿಬೇಕು ಅನ್ನೋದು ನಮ್ಮ ಆಶೆ ಆಗಿದೆ. ಮೂರನೇ ಅಲೆ ಅಕಸ್ಮಾತ್ ಬಂದರೆ ಮಕ್ಕಳಿಗೆ ತೊಂದರೆ ಆಗ್ತದೆ ಅಂತ ಈಗಾಗಲೇ ತಜ್ಞರೆಲ್ಲ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವು ಒಂದಿಷ್ಟು ಮಕ್ಕಳ ತಜ್ಞರ ಸಭೆಯನ್ನು ಮಾಡಿದ್ದೀವಿ. ಈಗಾಗಲೇ ಮಕ್ಕಳ ತಜ್ಞರ ಸಭೆಯನ್ನು ಮಾಡಿ ಅವರೇನು ಸಲಹೆಗಳನ್ನು ಕೊಟ್ಟಿದ್ದಾರೆ, ಎಷ್ಟು ಮಕ್ಕಳಿಗೆ ಬರ್ಬೋದು, ಈಗ ಹಿಂದೆ ಎಷ್ಟು ಮಕ್ಕಳಿಗೆ ಬಂದಿತ್ತು, ಎಷ್ಟು ಮಕ್ಕಳಿಗೆ ಬರ್ಬೋದು, ಅದರ ಆಧಾರದ ಮೇಲೆ ನಾವು ಗ್ಯಾಪ್ ಅನಾಲಿಸಿಸ್ ಮಾಡಿದ್ದೀವಿ. ನಮ್ಮಲ್ಲಿ ಮೂರನೇ ಅಲೆಗೆ ಯಾವುದೆಲ್ಲ ಕೊರತೆ ಇದೆ ಅಂತ ಅನಾಲಿಸಿಸ್ ಮಾಡಿದ್ದೀವಿ. ಆ ಕೊರತೆಯನ್ನು ನೀಗಿಸೋ ದೃಷ್ಟಿಯಿಂದ ಈಗಾಗಲೇ ಜಿಲ್ಲೆಯಲ್ಲಿ 50 ಐಸಿಯು ಬೆಡ್ಗಳನ್ನು ಹೆಚ್ಚು ಮಾಡಬೇಕು ಅನ್ನೋದಕ್ಕೆ ನಾವು ಈಗಾಗಲೇ ಕ್ರಮ ಜರುಗಿಸ್ತಾ ಇದ್ದೀವಿ. ಈಗಾಗಲೇ ನಿರ್ಮಿತಿ ಕೇಂದ್ರದವ್ರಿಗೆ ಆದೇಶವನ್ನು ಕೊಟ್ಟಿದ್ದೀವಿ. ಅದನ್ನು ನಾವು ಜಿಲ್ಲಾಸ್ಪತ್ರೆ, ತಾಲೂಕು ಆಸ್ಪತ್ರೆ ಕಾರ್ಕಳ ಮತ್ತು ಕುಂದಾಪುರದಲ್ಲಿ ಮಾಡಬೇಕಂತ ಈಗಾಗಲೇ ಪ್ಲ್ಯಾನ್ ಮಾಡಿದ್ವಿ. ಅದು ನಡೀತಾ ಇದೆ. ಈಗಾಗಲೇ ನಿಮಗೆ ಗೊತ್ತಿದೆ, ಆಕ್ಸಿಜನ್ ಪ್ಲ್ಯಾಂಟ್ಗಳು ಈಗಾಗಲೇ ಹೆಬ್ರಿಗೆ ಬಂದಿದೆ. ಕಾರ್ಕಳದಲ್ಲಿ ಈಗಾಗಲೇ ಒಂದು ಪ್ಲ್ಯಾಂಟ್ ಬಂದಿದೆ. ಉಡುಪಿದ 2 ದಿನಗಳಲ್ಲಿ ಒಂದು ಪ್ಲ್ಯಾಂಟ್ ಬರ್ತದೆ. ಇನ್ನೊಂದು ವಾರದಲ್ಲಿ ಕುಂದಾಪುರ ಪ್ಲ್ಯಾಂಟ್ ಸಹ ನಮಗೆ ಬರ್ತದೆ. ಹಾಗಾಗಿ ಆಕ್ಸಿಜನ್ನಿಗೆ ಏನು ಕೊರತೆ ಇತ್ತು, ನಮ್ಮ ಗೌರ್ಮೆಂಟ್ ಆಸ್ಪತ್ರೆಯ ಆಕ್ಸಿಜನ್ ಯಾವುದೇ ಕೊರತೆ ಆಗದೇ ಇರೋ ರೀತಿಯಲ್ಲಿ ಎಲ್ಲ ಆಸ್ಪತ್ರೆಗಳು ಪ್ಲ್ಯಾಂಟ್ಗಳು ಬರ್ತಾಯಿದೆ. ಇನ್ನು ಖಾಸಗಿ ಆಸ್ಪತ್ರೆಗಳಿಗೆ ನಾವು ಮೊದಲಿಂದ ಏನು ಸಿಲಿಂಡ್ರನ್ನು, ಚೆಂಬರ್ ಸಿಲಿಂಡ್ರನ್ನು ಕೊಡ್ತಾ ಇದ್ದೀವಿ, ಅದ್ರ ಪ್ರಕಾರ ನಾವು ಕೊಡ್ತಾ ಇದ್ದೀವಿ.